ನೋಡಿ, ಜೀರಿಗೆ ಹುರಿದಾಗಿದೆ. ಈ ಸ್ಪೆಷಲ್ ಲಿಂಬೆ ಜ್ಯೂಸ್ ದೇಹ ತಂಪು ಮಾಡಲಿಕ್ಕೂ ಒಳ್ಳೆಯದು, ತೂಕ ಇಳಿಸ್ಕೋಬೇಕು ಅನ್ನೋರಿಗೂ ತುಂಬಾ ಒಳ್ಳೆಯದು. ಹಲೋ ನಮಸ್ತೆ, ಹೇಗಿದ್ರಲ್ಲ? ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಸ್ಪೆಷಲ್ ಆಗಿರುವಂತಹ ಲಿಂಬೆಹಣ್ಣಿನ ಶರ್ಬತ್ ರೆಸಿಪಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಲಿಂಬೆಹಣ್ಣು ಮತ್ತು ಕಸ್ತೂರಿ ಬೀಜನ ಸೇರಿಸಿ ಮಾಡುವಂಥ ವಿಶೇಷವಾದ ಒಂದು ಸ್ಪೆಷಲ್ ರೆಸಿಪಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದು ಮಾತ್ರ ಅಲ್ಲದೆ ವೆಯ್ಟ್ ಲಾಸ್ ಮಾಡಬೇಕು, ತೂಕ ಇಳಿಸಬೇಕು ಅಂತ ಓಡಾಡ್ತಾ ಇರ್ತಾರಲ್ಲ ಅವರಿಗಂತೂ ತುಂಬಾ ಒಳ್ಳೆಯದು. ರೆಸಿಪಿಯನ್ನು ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಸ್ಪೆಷಲ್ ಆಗಿರುವಂಥ ಆರೋಗ್ಯಕರವಾಗಿರುವಂಥ ಲಿಂಬೆ ಶರ್ಬತ್ ಮಾಡಲಿಕ್ಕೆ ನಾನು 2 ಚಿಕ್ಕ ಇರುವಂತಹ ಲಿಂಬೆಹಣ್ಣನ್ನು ತಗೊಂಡಿದ್ದೀನಿ. ದೊಡ್ಡದಾಗಿದ್ದರೆ ಒಂದು ಲಿಂಬೆಹಣ್ಣು ಸಾಕು. ಅದಾದ ನಂತರ ಇದರ ಇನ್ನೊಂದು ತುಂಬಾ ಮೇಯ್ನ್ ಆಗಿರುವಂಥ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ಕಸ್ತೂರಿ ಬೀಜ. ಇದನ್ನು ಸಬ್ಜಾ ಸೀಡ್ಸ್ ಅಂತಲೂ ಕೂಡ ಹೇಳ್ತಾರೆ. 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ ತಗೊಂಡಿದ್ದೀನಿ. 2 ಗ್ಲಾಸ್ ಶರ್ಬತ್ ಮಾಡೋದಿದ್ರೆ ಸಾಕು. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೂರು ಚಾಟ್ ಮಸಾಲ, ಆಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋಬೋದು, ಇಲ್ಲ ಬೆಲ್ಲ ಹಾಕೋಬೋದು, ನಿಮ್ಮ ಚಾಯ್ಸ್. ಇವಾಗ ಶರ್ಬತ್ತನ್ನು ಮಾಡ್ಕೊಳ್ಳೋಣ. ನೋಡಿ, ನಾವು ಶರ್ಬತ್ ಮಾಡೋಕ್ಕಿಂತ ಮುಂಚೆ ಈ ಸಬ್ಜಾ ಸೀಡ್ಸ್ ಅಥವಾ ಕಸ್ತೂರಿ ಬೀಜ ಇದೆಯಲ್ಲ, ಇದನ್ನ ನೀರಲ್ಲಿ ನೆನೆ ಹಾಕಬೇಕು. ಒಂದು ಬೌಲಿಗೆ ಹಾಕ್ಕೊಂಡು ಜಸ್ಟ್ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ನಾನು ನೆನೆಲಿಕ್ಕೆ ಬಿಡ್ತಾಯಿದ್ದೀನಿ. 10 ನಿಮಿಷ ನಾವು ಇದನ್ನ ಬಿಡಬೇಕು. ಈ ಸಬ್ಜಾ ಸೀಡ್ಸ್ ಇದೆಯಲ್ಲ, ಇದರಲ್ಲಿ ಫೈಬರ್ ಅಂಶ ತುಂಬಾ ಜಾಸ್ತಿ ಇರುತ್ತೆ. ದೇಹಕ್ಕೆ ತಂಪನ್ನಿಡೋದಲ್ಲದೆ ನಮ್ಮ ದೇಹದೊಳಗಡೆ ಈ ವೇಸ್ಟ್ ಫ್ಯಾಟ್ ಎಲ್ಲ ಇರುತ್ತಲ್ಲ, ಅಂದರೆ ಬೇಡದಿದ್ದ ಫ್ಯಾಟನ್ನೆಲ್ಲ ಕರಗಿಸಲಿಕ್ಕೆ ಸಬ್ಜಾ ಸೀಡ್ಸ್ ತುಂಬಾ ಹೆಲ್ಪ್ ಆಗುತ್ತೆ, ಶಕ್ತಿ ಕೊಡುತ್ತೆ, ದೇಹಕ್ಕೆ ತುಂಬಾ ಶಕ್ತಿ ಕೊಡುತ್ತೆ. ಸಬ್ಜಾ ಸೀಡ್ಸ್ ಮತ್ತು ನೀವು ನಿಂಬು ಶರ್ಬತ್ ಒಟ್ಟಿಗೆ ಕುಡಿದರೆ ದೇಹಕ್ಕೆ ತುಂಬಾ ಒಳ್ಳೆಯದು. ಮೊದಲಿಗೆ ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ಈ ಜೀರಿಗೆನ ನಾವು ಹುರಿದ್ಕೋಬೇಕು. ಯಾಕಂತಂದರೆ ನಮಗೆ ಹುರಿದಿರುವಂಥ ಜೀರಿಗೆ ಪುಡಿ ಬೇಕು ಶರ್ಬತ್ತಿಗೆ. ಜೀರಿಗೆ ದೇಹಕ್ಕೆ ತುಂಬಾ ತಂಪು ಮತ್ತು ತುಂಬ ಶಕ್ತಿ ಕೊಡುತ್ತೆ. ಅದಾದ ನಂತರ ವೆಯ್ಟ್ ಲಾಸಿಗೆ ಇದೆಯಲ್ಲ, ಜೀರಿಗೆ ತುಂಬ ಸಹಕಾರಿಯಾಗುತ್ತೆ. ಚೂರು ಪರಪರ ಅಂತ ಹೇಳೋ ತನಕ ಹುರಿದು ಬಿಟ್ಟು ಇದನ್ನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಜೀರಿಗೆ ಹುರಿದಾಗಿದೆ. ಇವಾಗ ಇದನ್ನ ನಾವು ಗ್ರೈಂಡ್ ಮಾಡಿ ಪುಡಿ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಹುರಿದಿರೋ ಜೀರಿಗೆ ಪುಡಿ ಇದ್ದರೆ ನೀವು ಅದನ್ನು ಬೇಕಾದರೂ ಹಾಕೋಬೋದು. ಸ್ವಲ್ಪನೇ ಜೀರಿಗೆ ಇರೋದ್ರಿಂದ ಇದನ್ನ ಡೈರೆಕ್ಟಾಗಿ ಒಂದು ಮಿಕ್ಸಿಗೆ ಹಾಕೊತಾ ಇದ್ದೀನಿ, ಪುಡಿ ಮಾಡುವಂಥದ್ದು. ಜೀರಿಗೆ ನೀಟಾಗಿ ಪುಡಿ ಆಗಿದೆ. ನೋಡಿ, ಸಾಫ್ಟಾಗಿ ಪುಡಿ ಆಗಬೇಕು ಜೀರಿಗೆ. ಇದು ಆ್ಯಕ್ಚುಲಿ ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೆಯದು. ವಾಯುದು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಕೂಡ ತುಂಬಾ ಒಳ್ಳೆಯದು. ದೇಹನ ತುಂಬಾ ತಂಪಾಗಿಡಲಿಕ್ಕೆ ಸಹಕಾರಿಯಾಗುತ್ತೆ. ನಿಂಬು ಶರ್ಬತ್ತು ಮಾಡೋಕ್ಕಿಂತ ಮುಂಚೆ, ನಿಂಬೆನ ಹಿಂಡೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ನಿಂಬೆಹಣ್ಣು ಕಾಯಿದ್ರೆ ಜ್ಯೂಸ್ ಚೆನ್ನಾಗಿ ಬರಬೇಕು ಅಂತಂದರೆ ಅದನ್ನ ಒಂದು ಫ್ಲೋರ್ ಮೇಲೆ ಈ ಥರ ಇಟ್ಟು ಈ ಥರ ರಬ್ ಮಾಡ್ಕೋಬೇಕು. ಆವಾಗ ನಿಂಬೆಹಣ್ಣು ಸಾಫ್ಟಾಗಿ ನಮಗೆ ಜ್ಯೂಸ್ ತೆಗಿಲಿಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನಾನು ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಿಂಬೆ ಹಣ್ಣಿನಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಅದಾದ ನಂತರ ಇದರಲ್ಲಿ ವಿಟಮಿನ್ ಸಿ ತುಂಬಾ ಜಾಸ್ತಿ ಇರುತ್ತೆ. ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ ಒಳ್ಳೆಯದು, ಮತ್ತು ದೇಹನ ತುಂಬ ತಂಪಾಗಿಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸಿಗೆ ನಿಂಬು ಶರ್ಬತ್ ಇದೆಯಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಮ್ಮದೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ. ಶರ್ಬತ್ತನ್ನು ಮಾಡ್ಕೊಳ್ಳೋಣ. ನೋಡಿ, ನಿಂಬು ಶರ್ಬತ್ ಮಾಡ್ಕೋಬೇಕಿದ್ರೆ ಬೀಜನ ನೀವು ಫಸ್ಟ್ ತೆಗೆದುಬಿಡಿ. ಬೀಜ ಶರ್ಬತ್ ಜೊತೆ ಬಿದ್ದರೆ ಕಹಿ ಬರುತ್ತೆ. ನಾನು 1 ಗ್ಲಾಸಿಗೆ ಅರ್ಧದಷ್ಟು ಲಿಂಬೆ ರಸನ ಹಿಂಡ್ಕೊತಾ ಇದ್ದೀನಿ. ನಿಮಗೆ ಶರ್ಬತ್ ಖಡಕ್ಕಾಗಿ ಬೇಕು ಅಂತಂದರೆ ನೀವು ಒಂದು ಫುಲ್ಲು ಲಿಂಬೆನ 1 ಗ್ಲಾಸಷ್ಟು ಜ್ಯೂಸ್ಗೆ ಹಾಕೋಬಹುದು. ಲಿಂಬು ರಸ ಹಾಕಿದಾದ ನಂತರ ಇದಕ್ಕೆ ನೀವು ಎಷ್ಟು ಸಕ್ಕರೆ ಬೇಕು, ಸ್ವೀಟ್ ಬೇಕು ಹಾಕ್ಕೊಳ್ಳಿ. ಸಕ್ಕರೆನೇ ಹಾಕಬೇಕು ಅಂತ ಏನೂ ಇಲ್ಲ. ನಾನು 1 ಗ್ಲಾಸಿಗೆ 2 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ಳಿ. ಚಿಟಿಕೆಯಷ್ಟು
ಚಾಟ್ ಮಸಾಲ ಪುಡಿನ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ಇಲ್ಲದಿದ್ದರೆ ತೊಂದರೆ ಇಲ್ಲ, ಹಾಕೋ ಅವಶ್ಯಕತೆ ಏನಿಲ್ಲ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂತಂದರೆ ಸಕ್ಕರೆ ಚೆನ್ನಾಗಿ ಕರಗಬೇಕು. ನೀರನ್ನು ಹಾಕ್ಕೊಳ್ಳಿ ಎಷ್ಟು ಬೇಕು ನೋಡಿಕೊಂಡು. ಇವಾಗ ನೋಡಿ, ಈ ಕಸ್ತೂರಿ ಬೀಜ ಕರೆಕ್ಟಾಗಿ ನೀರಲ್ಲಿ ನೆಂದಿದೆ. 1 ಸ್ಪೂನಷ್ಟು ನೆನೆ ಹಾಕಿರುವಂತಹ ಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ ಅಂತ ಏನಂತಾರೆ, ಅದನ್ನ ನಾನು ಈ ಜ್ಯೂಸ್ಗೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೂಪರ್ ಕೂಲ್ ಹೆಲ್ದಿ ಆಗಿರುವಂತಹ ಸ್ಪೆಷಲ್ ಲಿಂಬು ಶರ್ಬತ್ ರೆಡಿ ಆಗ್ತಾ ಇದೆ. ಇದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೋದು. ಸೇರಿಸ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂತಹ ಸ್ಪೆಷಲ್ ವೆಯ್ಟ್ ಲಾಸ್ಗೆ ತುಂಬಾ ಸಹಕಾರಿಯಾಗುವಂತಹ ಲಿಂಬು ಶರ್ಬತ್ ರೆಡಿಯಾಗಿದೆ ನೋಡಿ. ಈ ಜೀರಿಗೆ ಪುಡಿ, ಲಿಂಬು, ಕಸ್ತೂರಿ ಬೀಜ ಹಾಕಿ ಮಾಡಿರುವಂಥ ಈ ಫ್ಲೇವರ್ಡ್ ಜ್ಯೂಸ್ ಇದೆಯಲ್ಲ, ಶರ್ಬತ್ ಇದೆಯಲ್ಲ, ಬಾಯಿಗೆ ತುಂಬಾ ರುಚಿ ಕೊಡುತ್ತೆ. ಫ್ಲೇವರು ಚೆನ್ನಾಗಿರೋದ್ರಿಂದ ಬಾಯಿಗೆ ತುಂಬಾ ರುಚಿ ಕೊಡುತ್ತೆ. ಅದೇ ಥರ ಲಿಂಬುವಲ್ಲಿ ಮತ್ತು ಕಸ್ತೂರಿ ಬೀಜದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬಾ ಜಾಸ್ತಿ ಇದೆ. ಹಾಗೆಯೇ ವಿಟಮಿನ್ ಸಿ ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ ಇದೇನು ಮಾಡುತ್ತೆ, ದೇಹನ ಕೂಲಾಗಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಡೈಜೆಷನ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುತ್ತೆ, ಅದಾದ ನಂತರ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಅದಲ್ಲದೆ ನಮ್ಮ ದೇಹದಲ್ಲಿರುವಂತಹ ಬೇಡದ ಕೊಬ್ಬಿನಂಶ ಇರುತ್ತಲ್ವ, ಬೇಡದ ಫ್ಯಾಟ್ ಇದೆ ಅಲ್ವಾ, ಅದನ್ನ ಕರಗಿಸಲಿಕ್ಕೆ ತುಂಬಾ ಅಂತಂದರೆ ತುಂಬ ಆಗುತ್ತೆ. ಒಂದು ರಿಸರ್ಚ್ ಪ್ರಕಾರ ಈ ಕಸ್ತೂರಿ ಬೀಜದಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಇದು ಈವನ್ ಡಯಾಬಿಟಿಕ್ ಪೇಷಂಟ್ಸ್ಗಳಿರ್ತಾರಲ್ವ ಅವರಿಗೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಿಮ್ಮದು ಶೀತ ನೇಚರ್ ಆಗಿದ್ದರೆ, ನಿಮಗೆ ಕೋಲ್ಡ್ ಆಗುತ್ತೆ ಅನ್ನೋ ಆಗಿದ್ದರೆ ನೀವು ಸಬ್ಜಾ ಸೀಡ್ಸನ್ನು ಸ್ವಲ್ಪ ಕಮ್ಮಿ ಹಾಕ್ಬೋದು. ಆಮೇಲೆ ನೀರನ್ನು ಯೂಸ್ ಮಾಡುವಾಗ ತಣ್ಣೀರಿನ ಬದಲು ಕುದಿಸಿ ತಣ್ಣಗಾಗಿರುತ್ತಲ್ವ ಆ ನೀರಲ್ಲಿ ಈ ಜ್ಯೂಸನ್ನು ಮಾಡಿ ಕುಡಿಬೋದು, ಏನೂ ತೊಂದರೆ ಆಗಲ್ಲ. ಅಂದರೆ ಬಟ್ ಸಬ್ಜಾ ಸೀಡ್ ಹಾಕುವಾಗ ನೀವು ನೋಡಿಕೊಂಡು ಸ್ವಲ್ಪ ಲಿಮಿಟಲ್ಲಿ ಹಾಕ್ಕೊಳ್ಳಿ. ಇಲ್ಲದಿದ್ದರೆ ಅದು ಬಿಟ್ಟರೆ ಬೇರೆ ಎಲ್ರಿಗೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಸ್ಪೆಷಲ್ಲಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ವೆಯ್ಟ್ ಲಾಸ್ ಮಾಡಲಿಕ್ಕೆ ಈ ಸ್ಪೆಷಲ್ ಲಿಂಬು ಶರ್ಬತ್ ಇದೆಯಲ್ಲ ನಂಬರ್ 1 ಅಂತಲೇ ಹೇಳ್ಬೋದು. ವಾರಕ್ಕೊಂದು 3-4 ಸಾರಿ ಆದರೂ ಕುಡಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಖಂಡಿತವಾಗ್ಲೂ ನಾನು ಹೇಳಬಲ್ಲೆ. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.